ಇಂದು ಏಕಾದಶಿಯಂದು ಶ್ರೀಕೃಷ್ಣ ಭಕ್ತರಿಗೆ ತಪ್ತ ಮುದ್ರಾಧಾರಣ ಕಾರ್ಯಕ್ರಮವು ಶ್ರೀಕೃಷ್ಣ ಮಠದಲ್ಲಿ ನಡೆಯಿತು. ಪರ್ಯಾಯ ಪೀಠಾಧೀಶರಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಭಕ್ತರಿಗೆ ತಪ್ತ ಮುದ್ರಾಧಾರಣೆ ನಡೆಸಿದ್ರು. ಮುದ್ರಾಧಾರಣೆಗೆ ತನ್ನದೇ ಆದ ಮಹತ್ವವಿದೆ. ಕೃಷ್ಣ ಮಠದಲ್ಲಿ ಪ್ರತಿ ವರ್ಷ ಭಕ್ತರಿಗೆ ತಪ್ತ ಮುದ್ರಾಧಾರಣೆ ನಡೆಯುತ್ತೆ. ಪ್ರಕೃತಿಯಲ್ಲಿ ಆಗುವ ಅಸಮತೋಲನದಿಂದ ರೋಗ ರುಜಿನಗಳು ಜನರನ್ನ ಬಾಧಿಸುತ್ತದೆ. ಇದಕ್ಕೆ ರಾಮಬಾಣವೇ ತಪ್ತ ಮುದ್ರಾಧಾರಣೆ. ಹೋಮವನ್ನ ನಡೆಸಿ ಶಂಖ ಹಾಗೂ ಚಕ್ರ ಮುದ್ರೆ ಹೊಂದಿರುವ ಸಲಾಖಿಯನ್ನ ಬಿಸಿ ಮಾಡಿ ಅದನ್ನ ಭಕ್ತರ ಮೈಗೆ ಶ್ರೀಗಳು ಧಾರಣೆ ಮಾಡುತ್ತಾರೆ. पांचजन्य निजध्वानध्वस्तपातक संचय त्राहि मां पापिनं घोर संसारार्णवपापिनं गोविन्द नामोच्चारण भीषिताः नश्यन्ति सकलारोगाः सत्यं सत्यं वदाम्यहम् अच्युतानन्द गोविन्द पांचजन्य निजध्वानध्वस्तपातक संचय त्राहि नश्यन्ति सकलारोगाः सत्यं सत्यं वद